ಒಂದು ಗುಂಪು ಮಾತಾಜಿ, ಮಾಡಿದ್ರೆ ಸರಿ ಆಗ್ತದೆ. ಯಾರೆಲ್ಲ ಯಾತ್ರೆಗೆ ಹೋಗ್ಲಿಕ್ಕೆ ಇಚ್ಛೆ ಇದೆಯೋ ನೀವು ತಿಳಿಸಿ ಅವರಿಗೆ, ಪ್ರಭುಜಿಗಳಿಗೆ ಮಾತಾಜಿಗಳಿಗೆ ಇನ್ಫಾರ್ಮ್ ಮಾಡಿ. ಅವ್ರ ಏನೇನದು ಇನ್ಫಾರ್ಮೇಶನ್ ಇದೆಯೋ ನಿಮ್ಗೆ ಕೊಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ತರಗತಿನ ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ವಿಷ್ಣುಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತೆ ನಾಮಿನೇ ಸ್ವಾಮಿನೇ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಚಾತ್ಯಾದೇಶ ತಾರಿಣಿ ಪಾಸ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ನಾರಾಯಣ ಹರೇ ನಮಸ್ಕೃತ್ಯ. ಕೃಷ್ಣ. ಇಲ್ಲ ಮತ್ತೆ ಲೇಟ್ ಬಾಳ ಆಗಿದೆಯಲ್ಲ, ಹಾಗಾಗಿ ನಾನು ಹೌದಾ? ಸ್ಕಿಪ್ ಮಾಡಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ಹರೇ, ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ನಿನ್ನೆ ತರಗತಿಯಲ್ಲಿ ನಾವು 14ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. 15ನೇ ಶ್ಲೋಕದವರೆಗೂ ನಾವು ತಿಳ್ಕೊಂಡಿದ್ದೇವೆ. ಸೊ ಇವತ್ತು 16ರಿಂದ 27 ಕೊನೆ ಶ್ಲೋಕ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಇವತ್ತು ಈ ಅಧ್ಯಾಯವನ್ನು ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಆದಷ್ಟು ಎಲ್ರು ಸಹಕರಿಸಿ. ಹೆಸರು ಕೂಗಿದ್ಮೇಲೆ ಎಲ್ರು ನಿಮ್ಮಷ್ಟಕ್ಕೆ ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಕೂಗೋ ಅವಶ್ಯಕತೆ ಇಲ್ಲ, ಕೂಗೋದ್ರಿಂದಾನೇ ಸಮಯ ಹೋಗುವಂಥದ್ದು. ಶ್ರೀಮದ್ ಭಗವದ್ಗೀತೆ 14ನೇ ಅಧ್ಯಾಯದ 16ನೇ ಶ್ಲೋಕ. ಕರ್ಮಣ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ
ಅಜ್ಞಾನಂ ತಮಸಃ ಫಲಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಕರ್ಮಣ ಸುಕೃತಸ್ಯಾಹುಹು. ಕರ್ಮಣಃ ಸುಕೃತಸ್ಯಾಹು ಬಿಡಿಸಿದಾಗ ಸುಕೃತಸ್ಯ ಆಹುಹು ಅಂತ ಹೇಳಿ ಅಲ್ಲಿ ಅವಗ್ರಹ ಇದೆ. ಹಿಂದಿನ ಪದಕ್ಕೆ ಆ ಸ್ವರ ಕೂಡಿದೆ, ಹಾಗಾಗಿ ಆಹುಹು ಅಂತ ಬರುತ್ತೆ. ಕೇವಲ ಗೊತ್ತಿರ್ಲಿ, ಬಟ್ ನೀವು ಓದ್ಬೇಕಾಗಿರೋದು ಸುಕೃತಸ್ಯಾಹುಹು. ಹುಹು ವಿಸರ್ಗ ನೋಡಿ, ಅಲ್ಲಿ ಹೂ ಕೆ ಊ ಸ್ವರ ಕೂಡಿರೋದ್ರಿಂದ ವಿಸರ್ಗ ಕೂಡ ಊ ಸ್ವರ ಇಂದಾನೆ ಎಂಡ್ ಮಾಡ್ಬೇಕು. ಹುಹು. ಸಾತ್ವಿಕಂ ನಿರ್ಮಲಂ ಫಲಂ. ಇದು ಫಲಂ ಅಲ್ಲ, ಫಲಂ ಅನ್ನುವಂಥದ್ದು ಬೇರೆ ಒಂದು ಭಾಷೆಯ ಒಂದು ಫ ಆಗತ್ತೆ ಅದು. ಹಾಗಾಗಿ ಫಲಂ ಸಂಸ್ಕೃತದಲ್ಲಿ ಅದಕ್ಕೆ ಫ ಅಂತ ಕರೀತಾರೆ, ಫಲಂ. ಪ ಹ ಪ ಫ ನೋಡಿ, ಎರಡು ತುಟಿಗಳು ಕೂಡ್ಬೇಕು. ಫ ಅಂತಂದ್ರೆ ನಮ್ದು ಮೇಲಿನ ಒಂದು ಹಲ್ಲುಗಳು ಕೆಳಗಿನ ತುಟಿಗೆ ಹತ್ತಿದಾಗ ಫ ಆಗತ್ತೆ, ಆ ಫ ಹೇಳಂಗಿಲ್ಲ. ನೆನ್ಪಿರ್ಲಿ, ಕೇವಲ ಎರಡು ತುಟಿ ಕೂಡ್ಬೇಕು. ಫಲಂ. ಸಾತ್ವಿಕಂ ನಿರ್ಮಲಂ ಫಲಂ. ರಜಸಸ್ತು ಫಲಂ ದುಃಖಂ. ಅಜ್ಞಾನಂ ತಮಸ ಫಲಂ. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಕರ್ಮಣ, ಇದು ಹಿಂದಿನ ಶ್ಲೋಕವನ್ನ ನೋಡಿದಾಗ ಅಲ್ಲಿ ಸ್ವಲ್ಪ ನೋಡೋಣ, ಯಾಕಂದ್ರೆ ಲಿಂಕ್ ಇರುತ್ತೆ. ಈ ಒಂದು ರಜೋಗುಣದಲ್ಲಿ ಮರಣ ಹೊಂದಿದಾಗ ಒಬ್ಬ ವ್ಯಕ್ತಿ ಹೇಗೆ ಅವನ ಒಂದು ಪ್ರತಿಕ್ರಿಯೆಗಳಿರುತ್ತೆ. ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವ ಮಧ್ಯೆ ಅವನು ಹುಟ್ಟುತ್ತಾನೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡಿ ಅವರಿಗೆ. ಮಾಡಿದೆ ಮತ್ತೆ. ಈಗ ರಜಗುಣದಲ್ಲಿ ಮರಣ ಹೊಂದಿದಾಗ ಒಬ್ಬ ವ್ಯಕ್ತಿ ಫಲಾಪೇಕ್ಷೆ ಇರುವಂತ ಕರ್ಮಗಳಲ್ಲಿ ತೊಡಗಿರ್ತಾರಲ್ಲ. ಏನೇ ಕರ್ಮ ಮಾಡಿದ್ರು ಕೂಡ ಫಲ ಅಪೇಕ್ಷೆ ಇರುತ್ತೆ, ಎಲ್ಲರಿಂದಲೂ ಇರುತ್ತೆ. ಮಕ್ಕಳಿಂದಾಗ್ಲಿ, ಹಿರಿಯರಿಂದಾಗ್ಲಿ, ಮಿತ್ರರಿಂದಾಗ್ಲಿ, ಎಲ್ಲರಿಂದ ಒಂದಿಲ್ಲ ಒಂದ್ ರೀತಿಯಿಂದ ಅವ್ರು ಫಲದ ಅಪೇಕ್ಷೆ ಇಟ್ಕೊಂಡೇ ಕಾರ್ಯ ಮಾಡ್ತಾ ಇರ್ತಾರೆ. ಸೊ ಅಂತವ್ರ ಮಧ್ಯೆ ಹುಟ್ಟುತ್ತಾರೆ ಅಂತ. ಸೊ ಅದು ಯಾವಾಗ್ಲೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹುಟ್ಟುವಂಥದ್ದು. ಅದು ಒಂದು ತಮೋ ಗುಣದ, ಇದು ರಜಗುಣದ ಒಂದು ಲಕ್ಷಣ. ಮತ್ತೆ ತಮೋ ದಲ್ಲಿದ್ದಾಗ ಒಬ್ಬ ಮನುಷ್ಯ ಸತ್ರೆ ಅವನು ಒಂದು ಕೀಳ ವರ್ಗದ ಒಂದು ಜಾತಿಯಲ್ಲಿ ಹುಟ್ಟುತ್ತಾನೆ ಅಂತಂದ್ರೆ ಅದರ ಅರ್ಥ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ ಅವನು ಅಂತ ಹೇಳಿ, ಮೂಢರಲ್ಲಿ ಹುಟ್ಟುತ್ತಾನೆ. ಅದು ಮೂಢ ಯೋನಿಷು ಅಂದ್ರೆ ಪಶು ಪಕ್ಷಿಗಳ ಜಾತಿಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಫಲದ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಈ ಒಂದು ಗುಣಗಳು ಇರೋದ್ರಿಂದ ಅವ್ರಿಗೇನ್ ಫಲ ಸಿಗುತ್ತೆ, ಒಂದೇನಾದ್ರೂ ಇರ್ಬೇಕಲ್ಲ, ಆಕ್ಷನ್ಗೆ ಒಂದು ರಿಯಾಕ್ಷನ್ ಇರ್ಬೇಕಲ್ಲ. ಸೊ ಅದೇನಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕರ್ಮಣ ಅಂದ್ರೆ ಇಲ್ಲಿ ಕರ್ಮದಿಂದ. ಸುಕೃತಸ್ಯಾಹುಹು. ಸುಕೃತ ಅಂತಂದ್ರೆ ಇಲ್ಲಿ ಪುಣ್ಯಕರ ಅಂತ ಅಥವಾ ಸತ್ಕರ್ಮ ಅಂತ ಹೇಳ್ತಾರೆ. ಸುಕೃತಸ್ಯ ಶುದ್ಧ, ಸತ್ಕರ್ಮ ಪುಣ್ಯಕರವಾದದ್ದು. ಸೊ ಪುಣ್ಯಕರವಾದದ್ದು. ಆಹುಹು ಅಂದ್ರೆ ಹೇಳಲಾಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಸುಕೃತಸ್ಯ ಅಂದ್ರೆ ಸತ್ಕರ್ಮ ಅಂತ ಹೇಳಲಾಗಿದೆ. ಯಾವ್ದನ್ನ ಸತ್ಕರ್ಮ ಅಂತ ಹೇಳಲಾಗಿದೆ? ಸಾತ್ವಿಕಂ ನಿರ್ಮಲಂ ಫಲಂ. ಈ ಸಾತ್ವಿಕಂ ಅಂದ್ರೆ ಸತ್ವಗುಣದ ಒಂದು ಫಲವನ್ನ ಸತ್ಕರ್ಮ ಅಂತ ಹೇಳಲಾಗಿದೆ. ಸೊ ನಿರ್ಮಲಂ ಅಂತ ಹೇಳ್ತಾ ಇರುವಂತದ್ದು ಶುದ್ಧವಾಗಿದೆ ಅಂತ ಹೇಳಿ. ಸೊ ಇದೇನ್ ಅರ್ಥ ಕೊಡುತ್ತೆ ಅಂದ್ರೆ ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ಅನ್ನುವಂಥದ್ದು ಒಂದು ಸೆಂಟೆನ್ಸ್. ಹೀಗೆ ಶುದ್ಧ ಕರ್ಮದಿಂದ ಸತ್ವಗುಣದ ಒಂದು ಶುದ್ಧ ಫಲ ದೊರೆಯುತ್ತದೆ, ಸತ್ವಗುಣದ ಶುದ್ಧ ಫಲ ದೊರೆಯುತ್ತದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅರ್ಥ. ರಜಸಸ್ತು ಫಲಂ ದುಃಖಂ. ಹೀಗೆ ರಜೋಗುಣದ ಫಲ ದುಃಖಂ, ದುಃಖಕರವಾಗಿದೆ. 4ನೇ ಲೈನು ಅಜ್ಞಾನಂ ತಮಸಃ ಫಲಂ. ಹೀಗೆ ತಮೋ ಗುಣದ ಫಲ, ತಮಸಃ ಅಂದ್ರೆ ತಮೋ ಗುಣದ ಒಂದು ಫಲಂ ಅಂದ್ರೆ ಫಲ ಅಜ್ಞಾನವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಅಜ್ಞಾನವು ಬರ್ತದೆ ಆ ತಮೋ ಗುಣದಿಂದ ಅಂತ. ಅಂದ್ರೆ ನಮ್ಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಅರ್ಥಕೊಳ್ಳುವಂತ ಮಧ್ಯೆ ವ್ಯತ್ಯಾಸವನ್ನ ತಿಳ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ ಅವಾಗ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಸತ್ಕರ್ಮದಿಂದ ಈ ಒಂದು ಸತ್ವಗುಣದ ಶುದ್ಧ ಫಲ ದೊರೆಯುತ್ತೆ. ಅಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ನಮ್ಗೆ ಸತ್ವಗುಣದಲ್ಲಿ ಇರುವಂತ ಶುದ್ಧ ಫಲಗಳು ದೊರೆಯುತ್ತೆ. ರಜೋಗುಣದ ಫಲ ಯಾವಾಗ್ಲೂ ದುಃಖಕರವಾಗಿರುತ್ತೆ. ತಮೋಗುಣದ ಫಲ ಯಾವಾಗ್ಲೂ ಕೂಡ ಅಂಧಕಾರದಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. 3 ಜನರಿಗೆ ಹೇಳ್ತೀನಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಮಲ್ಲಿಕಮ್ಮ ಮಾತಾಜಿ, ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 16. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ.
ಹರೇ ಕೃಷ್ಣ ಮಾತಾಜಿ ಧನ್ಯವಾದ. ಶ್ಲೋಕ 16 ಕರ್ಮಣಂ ಸುಕೃತಂ ನ್ಯಾಹಸು ಸಾತ್ವಿಕಂ ಫಲಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಮಾತಾಜಿ ಇದು ಫಸ್ಟ್ ಲೈನ್ ಒಂಚೂರು ಉಚ್ಚಾರಣೆ ಮಾಡಿ ಮಾತಾಜಿ. ಕರ್ಮಣ ಸುಕೃತ ಸ್ಯಾಹು. ಕರ್ಮಣ ಸುಕೃತ ಶಾವು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16 ಕರ್ಮಣ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 17ನೇ ಶ್ಲೋಕ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಂ ಏವ ಚ. ಇದರೊಂದು ಉಚ್ಚಾರಣೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಹೇಗಿದೆ ಹಾಗೆ ಹೇಳಿ. ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ. ಹೇಗಿದೆ ಹಾಗೆ ಹೇಳಿ. ಭವತೋ ಜ್ಞಾನಮೇವ ಚ ಅಥವಾ ಏವ ಚ. ಇಲ್ಲಿ ಮೂರು ಪದಗಳು ಬರುತ್ತೆ. ಭವತಃ ಅಜ್ಞಾನಂ ಏವ ಚ ಅಂತ ಹೇಳಿ. ಸೊ ಕೂಡಿ ಹೇಳಿ ಭವತೋ ಜ್ಞಾನಮೇವ ಚ. ಇದ್ರೊಂದು ಅರ್ಥ ತಿಳ್ಕೊಂಡ್ಬಿಡ. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಾತ್ ಅಂದ್ರೆ ಸತ್ವಗುಣದಿಂದ, ಸಂಜಾಯತೆ ಅಂದ್ರೆ ಹುಟ್ಟುತ್ತದೆ ಅಂತ ಹೇಳ್ತಾರೆ ಅಥವಾ ಬೆಳೀತದೆ. ಸತ್ವಗುಣದಿಂದ ಬೆಳೀತದೆ. ಏನ್ ಬೆಳೀತದೆ? ಜ್ಞಾನಂ. ಹೀಗೆ ಸತ್ವಗುಣದಿಂದ ಜ್ಞಾನ ಬೆಳೆಯುತ್ತದೆ ಅಥವಾ ಹುಟ್ಟುತ್ತದೆ. ಎರಡನೇ ಲೈನಲ್ಲಿ ರಜಸೋ ಲೋಭ ಏವಚ. ರಜಸೋ ಅಂದ್ರೆ ರಜಗುಣದಿಂದ, ಲೋಭ ಏವಚ ಸೊ ಲೋಭ ಹುಟ್ಟುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಲೋಭ ಅಂದ್ರೆ ದುರಾಸೆ ಹುಟ್ಟುತ್ತದೆ ಅಂತ. ಪ್ರಮಾದ ಮೋಹೌ ತಮಸಃ ಮೂರನೇ ಲೈನಲ್ಲಿ. ಪ್ರಮಾದ ಮೋಹೌ. ಪ್ರಮಾದ ಅಂತಂದ್ರೆ ಇಲ್ಲಿ ಮತಿಭ್ರಮಣೆ ಅಂತ ಹೇಳ್ತಾ ಇರುವಂಥದ್ದು ಅಥವಾ ಅಲಕ್ಷ್ಯ, ಆಲಸಿತನ ಅಂತ. ಆಲಸಿತನ ಮತ್ತು ಮೋಹ ಉಂಟಾಗುತ್ತೆ. ಎದರಿಂದ? ತಮಸಃ. ಅದರ ಅರ್ಥ ಏನ್ ಕೊಡ್ತದೆ? ತಮ್ಮ ಗುಣದಿಂದ ಅಲಕ್ಷ್ಯ ಮತ್ತೆ ಮೋಹ ಉಂಟಾಗುತ್ತೆ. ಒಟ್ಟಾರೆ ಇಲ್ಲಿ ಮತಿಭ್ರಮಣೆ ಅಥವಾ ಬುದ್ಧಿಭ್ರಮಣೆ ಹೇಳ್ತಾರೆ. ಅಜ್ಞಾನ ಇಲ್ಲಿ ಭವತೋ ಜ್ಞಾನಮೇವಚ. ಸೊ ಹಾಗೆಯೇ ತಮ್ಮ ಗುಣದಿಂದ ಕೇವಲ ಅಲಕ್ಷ್ಯ ಮೋಹ ಅಷ್ಟೇ ಅಲ್ಲ, ಅಜ್ಞಾನವೂ ಕೂಡ ಉಂಟಾಗುತ್ತೆ ಅಂತ ಹೇಳಿ ಲಾಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ. ಸೊ ಹೀಗೆ ಹುಚ್ಚುತನ, ಭ್ರಾಂತಿ ಬೆಳೆಯುತ್ತದೆ, ಮೂರ್ಖತನ, ಇವೆಲ್ಲ ಅಜ್ಞಾನದ ಲಕ್ಷಣ. ಸೊ ಹೀಗೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಸತ್ವಗುಣದಿಂದ ಜ್ಞಾನ ಉಂಟಾಗುತ್ತೆ, ರಜೋಗುಣದಿಂದ ದುರಾಸೆ ಉಂಟಾಗುತ್ತೆ, ತಮೋಗುಣದಿಂದ ಅಲಕ್ಷ್ಯ, ಮೋಹ, ಮತಿಭ್ರಮಣೆ, ಹುಚ್ಚು, ಭ್ರಾಂತಿ, ಒಟ್ಟಾರೆ ಇವೆಲ್ಲ ಅಜ್ಞಾನಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ದೀಕ್ಷಾ ಮಾತಾಜಿ, ಕೃಷ್ಣ ಪ್ರಭುಜಿ, ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸತ್ವಾತ್ ಹೇಳಿ ಮಾತಾಜಿ. ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಅಜ್ಞಾನಮೇವ ಚ. ಹರೇ ಕೃಷ್ಣ ಮಾತಾಜಿ ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಶ್ಲೋಕ 17 ಸತ್ವ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೋ ತಮಸೋ ಭವತೋ ಜ್ಞಾನಮೇವ ಚ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಬೇಡ ಪ್ರಭುಜಿ, ನಿಮ್ದು ಡಿಸ್ಟರ್ಬೆನ್ಸ್ ಇದೆ. ಮ್ಯೂಟ್ ಮಾಡಿ ಮಾತಾಜಿ ಅವ್ರಿಗೆ. ಮ್ಯೂಟ್ ಮಾಡಿ ಮಾತಾಜಿ. ಬೇರೆದವ್ರಿಗೆ ಗಾಯತ್ರಿ ಹೇಳಿ. ಮಾತಾಜಿ ಹೇಳಿ. ಗಾಯತ್ರಿ ಮಾತಾಜಿ ಹೇಳಿ. ಗಾಯತ್ರಿ ಮಾತಾಜಿ ಆಯ್ತು ಮಾತಾಜಿ. ಗೀತಾ ಮಾತಾಜಿ. ಗೀತಾ ಮಾತಾಜಿ. ಶ್ಲೋಕ 17. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ. ಮಾತಾಜಿ ಹೇಳಿ. ಶ್ಲೋಕ 17 ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 18ನೇ ಶ್ಲೋಕ. ಊರ್ಧ್ವಂ ಗಚ್ಚಂತಿ ಸತ್ವಸ್ತಾಃ ಮಧ್ಯೆ ತಿಷ್ಟಂತಿ ರಾಜಸಾಃ
ಜಗನ್ಯ ಗುಣವೃತ್ತಿಸ್ತಾಹ ಅಧೋ ಗಚ್ಚಂತಿ ತಾಮಸಾಹ. ಇದರ ಒಂದು ಉಚ್ಚಾರಣೆ ಊರ್ಧ್ವಂ. ಇದಕ್ಕೆ ದೊಡ್ಡ ಇದೆ, ವವತ್ತು ಒಟ್ಟರೆ ಅರ್ಕಾವಳಿ ಇದೆ, ಅನುಸ್ವಾರ ಇದೆ. ಊರ್ಧ್ವಂ ಗಚ್ಚಂತಿ ಸತ್ವತ್ಸ್ಥಾಹ. ತವಕ್ಕೆ ತವತ್ತು ವವತ್ತು ಹಾಗೆ ತವತ್ತಿ ಹೇಳ್ಬೇಕು. ಸತ್ವಸ್ಥಾಹ. ಸಕ್ಕೆ ದೊಡ್ಡ ತವತ್ತಿದೆ. ಸತ್ವಸ್ಥಾಹ. ಹಾ ವಿಸರ್ಗ ಆ ಸ್ವರದಿಂದ ಕೂಡಿರೋದ್ರಿಂದ ಆ ವಿಸರ್ಗ ಕೂಡ ಹಾ ಅಂತ ಬರುತ್ತೆ. ಮಧ್ಯೆ ತಿಷ್ಟಂತಿ ರಾಜಸಾಹ. ಜಘನ್ಯ ನೋಡಿ ದೊಡ್ಡ ಘ ಇದೆ. ಜಘನ್ಯ ಗುಣವೃತ್ತಿಸ್ತಾಹ. ಇದನ್ನ ಬಿಡಿಸಿದಾಗ ಜಗನ್ಯ ಗುಣವೃತ್ತಿಸ್ತಾಹ ಅಂತ 3 ಪದಗಳಾಗುತ್ತೆ. ಸೊ ಹೇಗಿದೆ ಹಾಗೆ ಹೇಳಿ. ಅಧೋ ಗಚ್ಚಂತಿ ತಾಮಸಾಹ. ಸೊ ಇದರಿಂದ ಅರ್ಥ ತಿಳ್ಕೊಂಡ್ ಬರೋಣ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಇಲ್ಲಿ ಊರ್ಧ್ವಂ ಅಂತಂದ್ರೆ ಮೇಲಿನ ಮೇಲೆ ಇರುವುದಕ್ಕೆ ಏನಂತ ಹೇಳ್ತಾರೆ? ಊರ್ಧ್ವಂ ಅಂತ ಹೇಳ್ತಾರೆ. ಊರ್ಧ್ವಂ ಗಚ್ಚಂತಿ. ಊರ್ಧ್ವಂ ಗಚ್ಚಂತಿ ಅಂತ ಹೇಳ್ತಾರೆ ಅಂದ್ರೆ ಮೇಲಕ್ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಮೇಲಕ್ ಹೋಗೋದು ಅಂತಂದ್ರೆ ಇದರ ಅರ್ಥ ಮೇಲಿನ ಲೋಕಗಳಿಗೆ ಅಂತ ಹೇಳ್ತಾರಂಥದ್ದು. ಊರ್ಧ್ವಂ ಗಚ್ಚಂತಿ ಮೇಲಿನ ಲೋಕಗಳಿಗೆ ಹೋಗ್ತಾರೆ. ಯಾರು? ಸತ್ವಸ್ಥಾಹ. ಸತ್ವಗುಣದಲ್ಲಿ ಇರುವವರು ಮೇಲಿನ ಲೋಕಕ್ಕೆ ಹೋಗ್ತಾರೆ. 1ನೇ ಲೈನು. 2ನೇ ಲೈನ್ ಅರ್ಥ ಏನಂದ್ರೆ ಮಧ್ಯೆ ತಿಷ್ಟಂತಿ ರಾಜಸಾಹ. ಇಲ್ಲಿ ಮಧ್ಯೆ ಅಂತ ಹೇಳ್ತಾ ಇರುವಂತದ್ದು ಮಧ್ಯದಲ್ಲಿ, ಮಧ್ಯದಲ್ಲಿ ಇರ್ತಾರೆ. ಅಥವಾ ಮಧ್ಯ ಲೋಕದಲ್ಲಿ ಇರ್ತಾರೆ. ಮಧ್ಯ ಲೋಕ ಅಂದ್ರೆ ಯಾವ್ದು? ನಮ್ದು ಇದು ಭೂಲೋಕ. ಸೊ ಹೀಗೆ ಯಾರು ಮಧ್ಯ ಲೋಕಕ್ಕೆ ಹೋಗ್ತಾರೆ? ಮಧ್ಯ ಲೋಕದಲ್ಲಿ ಇರ್ತಾರೆ. ಮಧ್ಯ ತಿಷ್ಟಂತಿ ಅಂದ್ರೆ ಮಧ್ಯ ಲೋಕದಲ್ಲಿ ಇರ್ತಾರೆ. ತಿಷ್ಟಂತಿ ಅಂದ್ರೆ ಇರ್ತಾರೆ. ರಾಜಸಾಹ ಅಂದ್ರೆ ರಜಗುಣದವರು. ರಜಗುಣದವರು ಮಧ್ಯ ಲೋಕದಲ್ಲಿ ಇರ್ತಾರೆ ಅಂತ ಹೇಳಿ, ಅಥವಾ ವಾಸ ಮಾಡ್ತಾರೆ. ಆಮೇಲೆ ಜಗನ್ಯ ಗುಣವೃತ್ತಿಸ್ತಾಹ. ಇಲ್ಲಿ ಜಗನ್ಯ ಅಂತಂದ್ರೆ ಈ ಒಂದು ಕೀಳಾದ ಒಂದು ಲೋಕ, ಅಥವಾ ಕೀಳಾದ ಗುಣದ ವೃತ್ತಿಗಳನ್ನ ಯಾರು ಮಾಡ್ತಾರೋ ಅದಕ್ಕೆ ಜಗನ್ಯ ಗುಣವೃತ್ತಿಸ್ತಾಹ ಅಂತ ಹೇಳ್ತಾರೆ. ಕೀಳಾದ ಗುಣದಲ್ಲಿರುವಂತ ವೃತ್ತಿಯನ್ನ ಮಾಡುವಂತವ್ರು ಅವ್ರೇನಾಗ್ತಾರೆ? ಅವ್ರು ಯಾರು? ತಾಮಸ ಗುಣದವರು. ಅದೋ ಗಚ್ಚಂತಿ. ಅವರೆಲ್ಲ ಹೋಗ್ತಾರೆ? ಅದೋ ಗಚ್ಚಂತಿ. ಅದು ಅಂದ್ರೆ ಕೆಳಲೋಕಗಳಿಗೆ. ಸೊ ಹೀಗೆ ಈ ಅಸಹಿಕರವಾದ ತಾಮಸ ಗುಣದಲ್ಲಿರುವಂತವ್ರು ಅಂದ್ರೆ ಈಗ ಜಗನ್ಯ ಗುಣ ವೃತ್ತಿಸ್ತಾಹ ಅಂತಂದು ಯಾಕೆ ಹೇಳ್ತಾರೆ? ಒಂದು ತಮಸ್ಸು ಗುಣ ಅಂತ ಅನ್ನುವಂಥದ್ದು ಅಷ್ಟು ಕೀಳಾಗಿದೆ ಅಂತ ಹೇಳಿ, ಅಷ್ಟು ಒಂದು ಕೀಳು ಪ್ರವೃತ್ತಿಯನ್ನ ಹೊಂದಿರುವಂತದ್ದು. ಅದಕ್ಕಾಗಿ ಅವರು ಅದೋ ಗಚ್ಚಂತಿ ನರಕ ಲೋಕಗಳಿಗೆ ಇಳಿತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ಅರ್ಥ ಸತ್ವಗುಣದವರು ಉನ್ನತ ಲೋಕಗಳಿಗೆ ಹೋಗ್ತಾರೆ. ರಜಗುಣದವರು ಮಧ್ಯ ಲೋಕದಲ್ಲಿರುವಂತ ಮಧ್ಯ ಲೋಕ ಆಗಿರುವಂತಹ ಭೂಲೋಕದಲ್ಲಿ ಉಳಿತಾರೆ. ಆಮೇಲೆ ತಮ ಗುಣದಲ್ಲಿರುವಂತವ್ರು ಕೆಳಲೋಕಗಳಿಗೆ ಅಂದ್ರೆ ಅಧೋಲೋಕಗಳಿಗೆ ಹೋಗ್ತಾರೆ. ಕಂಟಿನ್ಯೂ ಮಾಡಿ. ಗೀತಾ ಕೊಡಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಅನಂತ್ ಕುಲಕರ್ಣಿ. ಹರೇ ಕೃಷ್ಣ. ಶ್ಲೋಕ 18. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಟಂತಿ ರಾಜಸಾಃ ಜಗನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಟಂತಿ ರಾಜಸಾಃ ಜಗನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಟಂತಿ ರಾಜಸಾಃ ಜಗನ್ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14ರ 19ನೇ ಶ್ಲೋಕ. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಇದರ ಒಂದು ಉಚ್ಚಾರಣೆ ನಾನ್ಯಂ. ನಾನ್ಯಂ ಅಂದ್ರೆ ನ ಅನ್ಯಂ ಅಂತ ಹೇಳಿ ಕರೀತಾರೆ. ಹಾಗೆ ಹೇಳಿ, ಹೇಗಿದೆಯೋ ಹಾಗೆ. ನಾನ್ಯಂ ಗುಣೇಭ್ಯ, ನಗೆ ದೀರ್ಘ ಇದೆ. ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ.
ಇದನ್ನ ಬಿಡಿಸಿದಾಗ ದ್ರಷ್ಟಾನುಪಶ್ಯತಿ ಅಂತ 2 ಪದಗಳಾಗತ್ತೆ. ಅವಗ್ರಹ ಇದೆ ಅಲ್ಲಿ. ಸೊ ನೀವು ಕೂಡಿ ಹೇಳಿ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ. ಗುಣೇಭ್ಯಶ್ಚ, ಗುಣೇಭ್ಯ ಚ ಅಂತ ಕರೀತಾರೆ. ಕೂಡಿ ಹೇಳಿ ಗುಣೇಭ್ಯಶ್ಚ ಪರಂ ವೇತ್ತಿ. ವಾಕ್ಯ ದೀರ್ಘ ಇದೆ, ವೇತ್ತಿ ಮದ್ಭಾವಂ. ದಕ್ಕೆ ದೊಡ್ಡ ಭಾವತ್ತಿದೆ, ಮದ್ಭಾವಂ ಸೋಧಿಗಚ್ಚತಿ. ಸೋಧಿಗಚ್ಚತಿ ಬಿಡಿಸಿದಾಗ ಸಹ ಅಧಿಗಚ್ಚತಿ ಅಂತ ಆಗುತ್ತೆ. ನೀವು ಹಾಗೆ ಹೇಗೆ ಹೇಳಿ ಸೋಧಿಗಚ್ಚತಿ. ಇದರ ಅರ್ಥ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ. ನಾಣ್ಯಂ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಬೇರೆ ಯಾವುದನ್ನು ಅಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಬೇರೆ ಯಾರು ಇಲ್ಲ. ಏನಿಲ್ಲ? ಗುಣೇಭ್ಯ, ಗುಣಗಳ ಹೊರತು. ಗುಣಗಳ ಹೊರತು ಕರ್ತಾರಂ ಅಂದ್ರೆ ಕರ್ತೃ ನನ್ನ, ಅಂದ್ರೆ ಗುಣಗಳ ಹೊರತು ಬೇರೆ ಕರ್ತೃ ಇಲ್ಲವೆಂದು ಯದಾ ದೃಷ್ಟಾನುಪಶ್ಯತಿ ಯಾವಾಗ ಅರಿಯುತ್ತಾನೋ. ಯದಾ ಅಂದ್ರೆ ಯಾವಾಗ, ದೃಷ್ಟಾನುಪಶ್ಯತಿ. ದೃಷ್ಟಾನುಪಶ್ಯತಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಯಾರು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅಥವಾ ಯಾರು ಇದನ್ನ ಸರಿಯಾಗಿ ಕಾಣ್ತಾರೋ, ದ್ರಷ್ಟಾರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತವ್ರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ. ಸೊ ಅಂದ್ರೆ ಎಲ್ಲ ಮಾಡ್ತಾ ಇರೋದು ಯಾವುದು? ಗುಣಗಳು, ಬೇರೆ ಯಾರು ಮಾಡ್ತಾ ಇಲ್ಲ. ಗುಣಗಳ ಹೊರತು ಬೇರೆ ಯಾರನ್ನು ಕೂಡ ಕರ್ತೃ ಇಲ್ಲ ಅಂತ ಯಾವಾಗ ಒಬ್ಬ ವ್ಯಕ್ತಿ ತಿಳ್ಕೊಳ್ತಾನೋ, ಗುಣೇಭ್ಯಶ್ಚ ಪರಂ ವೇತ್ತಿ. ಸೊ ಏನಾಗತ್ತೆ ಹಂಗೆ ತಿಳ್ಕೊಂಡ್ರೆ ಗುಣಗಳಿಗಿಂತ ಮೇಲಾಗಿರುವ ಪರತತ್ವವನ್ನ ತಿಳಿತಾನೆ. ಗುಣೇಭ್ಯಶ್ಚ ಅಂದ್ರೆ ಗುಣಗಳಿಗಿಂತ ಪರಂ ಅಂದ್ರೇನು? ಮೇಲಿರುವಂತ, ಅತೀತನಾದವನು ಅಂತ ಹೇಳಿ ಕೂಡ ಕರೀತಾರೆ. ಗುಣಗಳಿಗಿಂತ ಮೇಲೆ, ಗುಣಗಳಿಗಿಂತ ಪರ ಅಥವಾ ಪರೆ ಅಥವಾ ಅತೀತ, ಮೇಲಾಗಿರುವ ಪರಮ ತತ್ವವನ್ನ ತಿಳಿತಾನೆ, ಭಗವಂತನನ್ನ ತಿಳಿತಾನೆ ಅಂತ ಅರ್ಥ. ಮದ್ಭಾವಂ ಸೋಧಿಗಚ್ಚತಿ. ಮದ್ಭಾವಂ ಅಂತಂದ್ರೆ ಮತ್ತಂದ್ರೆ ನನ್ನ ಒಂದು ಭಾವವನ್ನ ಅವನು ಪಡಿತಾನೆ. ಅಥವಾ ಇಲ್ಲಿ ಹೇಳುವಂಥದ್ದು ಅಂದ್ರೆ ನನ್ನ ಭಗವಂತನ ಒಂದು ಆಧ್ಯಾತ್ಮಿಕ ಸ್ವಭಾವಕ್ಕೆ ಭಾವ ಅಂತ ಕರೀತಾರೆ, ದೈವ ಸ್ವಭಾವ. ಸೊ ಅವರು ನನ್ನ ದೈವ ಸ್ವಭಾವವನ್ನ ಪಡಿತಾನೆ ಅಥವಾ ಏರ್ತಾನೆ. ನನ್ನ ಒಂದು ಈ ಒಂದು ಆಧ್ಯಾತ್ಮಿಕ ಭಾವಕ್ಕೆ ಏರ್ತಾನೆ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಅರ್ಥವನ್ನ ಕೊಡುತ್ತಂದ್ರೆ, ಸೊ ಎಲ್ಲಾ ಒಂದು ಕಾರ್ಯಗಳ ಕ್ರಿಯೆಗಳ ಕರ್ತೃ ಏನು ಅಂದ್ರೆ ಗುಣಗಳೇ ನಮ್ಮನ್ನ ಹೀಗೆ ಮಾಡ್ಸತ್ತೆ ಎಂದು ಯಾರು ತಿಳಿದು ಗುಣಗಳಿಗಿಂತಲೂ ಮೇಲಾಗಿರುವಂತಹ ಗುಣಗಳಿಗಿಂತ ಮೇಲಾಗಿರುವ ನನ್ನ ತತ್ವವನ್ನ ಅರಿತಾನೋ, ಸೊ ಅವನು ನನ್ನ ಆಧ್ಯಾತ್ಮಿಕ ಸ್ವಭಾವನ ಪಡಿತಾನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಸೌಮಿತ್ರಿ ಮಾತಾಜಿ ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾದ್ರ ದೃಷ್ಟಾ. ಮಾತಾಜಿ ಇದೊಂಚೂರು ಹೇಳ್ಬೋದಾ? ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ. ನಾನಂ ಗಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ. ಸರಿನಾ ಮಾತಾಜಿ? ಸ್ವಲ್ಪ ದೀರ್ಘ ಒತ್ತಿರುತ್ತಲ್ಲ, ಅಲ್ಲಿ ಒತ್ತಿ ಉಚ್ಚಾರಣೆ ಮಾಡುವುದನ್ನ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 20ನೇ ಶ್ಲೋಕ. ಗುಣಾನೇತಾನಿತೀತ್ಯತ್ರೀನ್ ದೇಹಿ ದೇಹ ಸಂಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ಇದ್ರ ಒಂದು ಉಚ್ಚಾರಣೆ.
ಗುಣಾನೇತಾನಿ ತೀತ್ಯತ್ರೀನ್. ಈ ಫಸ್ಟ್ ಪದ ಬಿಡಿಸಿದಾಗ ಗುಣಾನ್ ಏತಾನ್ ಅತೀತ್ಯ ಅಂತ ಹೇಳಿ 3 ಪದ ಬರುತ್ತೆ. ಈ ತಕ್ಕೆ ದೀರ್ಘ ಇದೆ. ಅತೀತ್ಯ ಗುಣಾನ್ ನೇತಾನ್ ಗುಣಾನ್ ಏತಾನ್ ಅತೀತ್ಯ ಅಂತ ಹೇಳಿ 3 ಪದ ಬರುತ್ತೆ. ನೀವು ಹಾಗೆ ಹೇಳಿ ಗುಣಾನೇತಾನ ತೀತ್ಯ ತ್ರೀನ್. ತ್ರೀನ್ ಅಲ್ಲಿ ಕೂಡ ದೀರ್ಘ ಇದೆ. ತ್ರೀನ್ ದೇಹಿ ಇಲ್ಲಿ ಕೂಡ ದೀರ್ಘಗಳಿದೆ ನೋಡಿ, ಒತ್ತಿ ಹೇಳಿ. ದೇಹಿ ದೇಹ ಸಮುದ್ಭವಾನ್. ದೇಹ ಸಮುದ್ಭವಾನ್ ಅಂತ 2 ಪದ. ಹಾಗೆ ಹೇಳಿ ದೇಹ ಸಮುದ್ಭವಾನ್. ಜನ್ಮ ಮೃತ್ಯು ಜರಾ ದುಃಖೈಹಿ. ಸೊ ಇದು ನಿಮ್ಮ ಎಲ್ಲರೂ ಹೇಳ್ಬೋದು. ಅಲ್ಲಿ ದುಃಖೈಹಿ ಅಂತ ವಿಸರ್ಗ ಇದೆ. ಹ ಕೂಡ ಐಹಿ ಐ ಉಚ್ಚಾರಣೆನೆ ಬರ್ಬೇಕು. ವಿಮುಕ್ತೋ ಇನ್ನ ಬಿಡಿಸಿದಾಗ ವಿಮುಕ್ತೋ ಮೃತಂ ಅಶ್ನುತೆ. ಬಿಡಿಸಿದಾಗ ವಿಮುಕ್ತ ಅಮೃತಂ ಅಶ್ನುತೆ ಅನ್ನೋಂತ 3 ಪದ ಆಗತ್ತೆ. ಸೊ ನೀವು 2 ಪದವನ್ನ ಮಾಡ್ಬೋದು ಇಲ್ಲಿ. ವಿಮುಕ್ತೋಮೃತಂ ಅಶ್ನುತೆ ಅಥವಾ ವಿಮುಕ್ತೋಮೃತಂ ಅಶ್ನುತೆ ಅಂತ ಹೇಳಿದ್ರೆ ಸರಿನೇ. ಬಟ್ ಡಿವೈಡ್ ಮಾಡಿ ಹೇಳ್ಬೇಡಿ, ಮಶ್ನುತೆ ಅಂತ ಈ ತರ ಹೇಳ್ಬೇಡಿ, ಕೂಡಿ ಹೇಳಿ ವಿಮುಕ್ತೋಮೃತಂ ಅಶ್ನುತೆ ಅಂತ. ವಿಮುಕ್ತೋಮೃತಂ ಅಶ್ನುತೆ. ಸೊ ಇದ್ರೊಂದು ಉಚ್ಚಾರಣೆ ತಿಳ್ಕೊಂಡ್ ಬರೋಣ. ಗುಣಾನೇತಾನಿ ತೀತ್ಯತ್ರೀನ್ ಅಂದ್ರೆ ಈ ಗುಣಾನ್ ಏತಾನ್ ತ್ರೀನ್ ಅಂತ ಕರೀತಾರೆ ಇಲ್ಲಿ. ಸೊ ಈ 3 ಗುಣಗಳನ್ನ ಅಂತ ಹೇಳ್ತಾರೆ. ಈ 3 ಗುಣಗಳನ್ನ ಅತಿ ಅತಿ ಇನ್ನೊಂದು ಏನಿದೆ ಅಲ್ಲಿ ಪದ ಅತೀತ್ಯ ಅಂತ ಇದೆ. ಈ 3 ಗುಣಗಳನ್ನ ಅತೀತ್ಯ ಅಂತಂದ್ರೆ ದಾಟಿ ಅಥವಾ ಮೀರೋದು ಅಂತ ಕರೀತಾರೆ. ಈ 3ಗಳನ್ನ ಮೀರಿ ಅಥವಾ ಈ 3ಗಳನ್ನ ದಾಟಿ ಅಂತ ಮೊದಲೇ ಲೈನ್ ಹೇಳುತ್ತೆ. ದೇಹಿ ದೇಹ ಸಮುದ್ಭವಾನ್. ದೇಹಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಈ ದೇಹಧಾರಿ ಆಗಿರುವಂಥವನು ದೇಹಿ. ದೇಹ ಸಮುದ್ಭವಾನ್ ಅಂದ್ರೆ ಈ ಶರೀರದಿಂದ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ದೇಹಿ ಅಂತ ಹೇಳ್ತಾ ಇರಂದ್ರೆ ಆತ್ಮಕ್ಕೆ ಹೇಳ್ತಾ ಇರುವಂತದ್ದು. ದೇಹಿ ದೇಹ ಅಂದ್ರೆ ಇಲ್ಲಿ ಶರೀರ. ದೇಹಿ ಅಂತಂದ್ರೆ ದೇಹದೊಳಗಿರುವಂತದ್ದು ಚೇತನ, ಅದೇ ಆತ್ಮ. ಹೀಗೆ ದೇಹಧಾರಿಯಾದ ಜೀವಿಯು ಅಂತ ಇದ್ರ ಅರ್ಥ. ದೇಹಿ ದೇಹ ಸಮುದ್ಭವಾನ್. ಇಲ್ಲಿ ಸಮುದ್ಭವಾನ್ ಅಂದ್ರೆ ಉತ್ಪನ್ನವಾದಂತ ಇದ್ರ ಅರ್ಥ. ಹೀಗೆ ದೇಹದಿಂದ ಉಂಟಾಗುವ ಇದು ಸಮುದ್ಭವಾನ್ ಅಂತ ಕರೀತಾ ಇರುವಂತದ್ದು. ಏನು ಅಂದ್ರೆ ಉಂಟಾಗುವಂಥದ್ದು. ಅಂದ್ರೆ ಹೀಗೆ ದೇಹಧಾರಿಯಾದಂಥ ಒಂದು ಆತ್ಮಕ್ಕೆ ಅಥವಾ ದೇಹದಿಂದ ಉಂಟಾಗುವಂತ ಬಂಧನಗಳನ್ನ ದಾಟಿ ಅಂತ ಇಲ್ಲಿ 2ನೇ ಪದ ಹೇಳುತ್ತೆ. ದೇಹದಿಂದ ಉಂಟಾಗುವಂತ ಬಂಧನವನ್ನ ದಾಟಿ ಅಂದ್ರೆ ಬಂಧನವನ್ನ ಮೀರಬಲ್ಲವನಾಗಿ ಜನ್ಮ ಮೃತ್ಯು ಜರ ದುಃಖೈಹಿ. ಜನ್ಮ ಜನನ ಮರಣ ವೃದ್ಧಾಪ್ಯ ಮತ್ತೆ ದುಃಖಗಳಿಂದ ಮುಂದಿನ ಪದ ಹೇಳುತ್ತೆ ವಿಮುಕ್ತೋಮೃತಂ ಅಶ್ನುತೆ. ವಿಮುಕ್ತ ಅಂದ್ರೆ ಮುಕ್ತನಾಗಿ, ಜನನ ಮರಣ ವೃದ್ಧಾಪ್ಯ ದುಃಖದಿಂದ ಮುಕ್ತನಾಗಿ ಅಮೃತಂ ಅಶ್ನುತೆ ಅಂತ ಹೇಳ್ತಾರೆ. ಅಂದ್ರೆ ಅಮೃತ ಸ್ವರೂಪವಾದ ಮೋಕ್ಷವನ್ನ ಅನುಭವಿಸ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಅಮೃತವನ್ನ ಅನುಭವಿಸ್ತಾನೆ, ಇಲ್ಲಿ ಅಮೃತವನ್ನ ಸವಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ 3 ಗುಣಗಳನ್ನ ಮೀರಿದ ಆತ್ಮನು ಅಂತ ಇಲ್ಲಿ ಅರ್ಥ. ದೇಹಿ ಸಮುದ್ಭವಾನ್. 3 ಗುಣಗಳನ್ನ ಮೀರಿದ ಆತ್ಮನು ಜನನ ಮರಣ ವೃದ್ಧಾಪ್ಯ ಮತ್ತೆ ದುಃಖಗಳಿಂದ ಮುಕ್ತನಾಗಿ ಅಮೃತ ಸ್ವರೂಪವಾದಂತ ನನ್ನನ್ನ ಪಡಿತಾರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಮೋಕ್ಷವನ್ನ ಪಡಿತಾನೆ ಅಂತ. ಯಾವುದು ಇಲ್ಲಿ ಹೇಳಿದ್ನಲ್ಲ ಜನನ ಮರಣ ವೃದ್ಧಾಪ್ಯ ಅಮೃತವನ್ನ ಸವಿತಾನೆ. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗುಣಾನೇತಾಂತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಹಿ ವಿಮುಕ್ತೋ ಮೃತಮಶ್ನುತೆ. ಮಾತಾಜಿ ಫಸ್ಟ್ ಟೈಮ್ ಕರೆಕ್ಟ್ ಆಯ್ತಾ? ಹರೇ ಕೃಷ್ಣ. ಹಾ ಮಾತಾಜಿ. ಗುಣಾನೇತಾನ ಎಳಿಬೇಕಷ್ಟೇ, ನೀವು ಎಳಿಲಿಲ್ಲ, ಎಳಿಬೇಕಷ್ಟೇ. ಗುಣಾನೇತಾನಿ ತೀತ್ಯತ್ರೀನ್
ಗುಣಾನೇತಾನತೀತ್ಯತ್ರೀನ್. ಸರಿ ಬಂದಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಅಮೃತಮಶ್ನುತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಗುಣಾನೇತಾನತಿತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೇ ವಿಮುಕ್ತೋಮೃತಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ದುಃಖೈಹಿ ಅಂತ ಬರುತ್ತೆ ಮಾತಾಜಿ ವಿಸರ್ಗ. ಜನ್ಮ ಹಾ. ಮೃತ್ಯು ಜರಾ ದುಃಖೈಹಿ. ಮತ್ತೆ ಅಲ್ಲಿ ಮೊದಲನೇ ಪದ ಲಾಸ್ಟ್ ತ್ರೀನ್. ತ್ರಿನ್ ಅಲ್ಲ, ತ್ರೀನ್. ಹಾ, ಮತ್ತೆ ಚೆನ್ನಾಗಿ. ವಿಮುಕ್ತೋಮೃತಮಶ್ನುತೆ. ವಿಮುಕ್ತೋಂ. ಬಿಡಬಾರ್ದು ಅಲ್ಲಿ ಜಾಗ ಹೇಳುವಾಗ. ವಿಮುಕ್ತೋಮೃತಮಶ್ನುತೆ. ಮುಕ್ತೋಮೃತಮಶ್ನುತೆ. ಮುಕ್ತೋಮೃತಂ ವಿಮುಕ್ತೋಮೃತಂ ಅಶ್ನುತೆ. ಸರಿ, ನೆಕ್ಸ್ಟ್ ಹೇಳಿ ಮಾತಾಜಿ. ಆದ್ರ ಹಾ ಮಾತಾಜಿ. ಹಾಗಿದ್ದಾರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 21ನೇ ಶ್ಲೋಕ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೀತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಇದರ ಒಂದು ಉಚ್ಚಾರಣೆ. ಅರ್ಜುನ ವಾಚ ಕೈರ್ಲಿಂಗೈಸ್ತ್ರೀನ್. ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಕೈಹಿ ಲಿಂಗೈಹಿ ತ್ರೀನ್ ಅಂತ. ಸೊ ಕೂಡಿ ಹೇಳಿ. ಕೈ ಇಲ್ಲಿ ಲಕೆ ಅರ್ಕಾವಳಿ ಇರೋದ್ರಿಂದ ಮೊದಲು ಹೇಳ್ಬೇಕು. ಕೈರ್ಲಿಂಗೈಸ್ತ್ರೀನ್. ಸ್ತ್ರೀ ಜಗ್ಬೇಕು, ಎಳಿಬೇಕು. ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್. ಗುಣಾನೇತಾನ್ ಬಿಡಿಸಿದಾಗ ಗುಣಾನ್ ಏತಾನ್ ಅಂತ 2 ಪದ ಆಗುತ್ತೆ. ಕೂಡಿ ಹೇಳಿ. ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್. ಚೈತಾನ್ ಬಿಡಿಸಿದಾಗ ಚ ಏತಾನ್ ಅಂತ ಆಗತ್ತೆ. ಕೂಡಿ ಹೇಳಿ. ಚೈತಾನ್ ತ್ರೀನ್ ಗುಣಾನತಿ ವರ್ತತೆ. ಇಲ್ಲಿ ಗುಣಾನತಿ ವರ್ತತೆ ಬಿಡಿಸಿದಾಗ ಗುಣಾನ್ ಅತಿ ವರ್ತತೆ ಅಂತ ಕರೀತಾರೆ. ಕೂಡಿ ಹೇಳಿ. ಗುಣಾನತಿ ವರ್ತತೆ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಕೈಲಿಂಗೈಸ್ತ್ರೀನ್. ಇಲ್ಲಿ ಕೈಹಿ ಅಂದ್ರೆ ಯಾವ ಅಂತ ಅರ್ಥ. ಪ್ರಶ್ನೆ ಕೇಳ್ತಾ ಇದ್ದಾನೆ ಅರ್ಜುನ. ಮತ್ತೆ ಕೇಳ್ತಾ ಇರೋದು ಪ್ರಶ್ನೆ. ಇಲ್ಲಿ ಲಿಂಗೈಹಿ ಅಂದ್ರೆ ಲಕ್ಷಣಗಳು. ಯಾವ ಲಕ್ಷಣಗಳು ಅಥವಾ ಯಾವ ಸಂಕೇತಗಳು. ಅತೀತ ಭವತಿ ಅಥವಾ ಇಲ್ಲಿ ಗುಣಾನೇತಾನ್. ಇಲ್ಲಿ ಏನ್ ಪದಾರ್ಥ ಕೊಡುತ್ತಂದ್ರೆ ಕೈಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ. ಅತೀತೋ ಭವತಿ. ಯಾವ ಲಕ್ಷಣಗಳಿಂದ ವ್ಯಕ್ತಿ ಈ 3 ಗುಣಗಳನ್ನ ಮೀರುತ್ತಾನೆ ಅಂತ ಹೇಳಿ 2 ಪದ ಏನು ಮೊದ್ಲಿನ 2 ಲೈನ್ ಇದೆಯಲ್ಲ ಅದು ಹೇಳುತ್ತೆ. ಮೀರಿದವನಾಗ್ತಾನೆ. ಕಿಮಾಚಾರ ಕಥಂ ಚೈತಾನ್. ಈಗ 2ನೇ ಪ್ರಶ್ನೆ ಕೇಳ್ತಾನೆ. ಅವನ ಆಚರಣೆ. ಕಿಮಾಚಾರ ಕಿಂ ಆಚಾರ ಅಂತ 2 ಪದ ಬರುತ್ತೆ ಅಲ್ಲಿ. ಕಿಮಾಚಾರ ಅಂದ್ರೆ ಏನ್ ಆಚಾರ, ಆಚರಣೆ. ಅವನ ಆಚರಣೆ ಹೇಗಿರುತ್ತದೆ ಅಂತ 3ನೇ ಪದ 3ನೇ ಲೈನ್ ಹೇಳುತ್ತೆ. ಮತ್ತೆ ಒಂದು ಪ್ರಶ್ನೆ ಮತ್ತೆ ಕೇಳ್ತಾನೆ 4ನೇ ಲೈನ್ ಅಲ್ಲಿ. ತ್ರೀನ್ ಗುಣಾನತಿ ವರ್ತತೆ. ಹಿಮಾಚಾರ ಅನ್ನೋದು ಒಂದು ಕ್ವೆಶನ್. ಕಥಂ ಚೈತಾನ್ ಅನ್ನುವಂಥದ್ದು 3ನೇ ಕ್ವೆಶನ್. ಕಥಂ ಚೈತಾನ್ ತ್ರೀನ್ ಗುಣಾನತಿ ವರ್ತತೆ. ಇಲ್ಲಿ ಕಥಂ ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ. ಹಾಗೂ ಅವನು ಹೇಗೆ ಈ 3ಗಳನ್ನ ಮೀರ್ತಾನೆ. ತ್ರೀನ್ ಗುಣಾನ್ ಅತಿವರ್ತತೆ. ಅತಿವರ್ತತೆ ಅಂದ್ರೆ ದಾಟೋದು. ಏನನ್ನ ಗುಣಗಳನ್ನ. ಅವನು ಹೇಗೆ ಈ ಗುಣಗಳನ್ನ ದಾಟ್ತಾನೆ ಅಂತ ಇಲ್ಲಿ ಕೇಳ್ತಾನೆ ಅರ್ಜುನ. 3 ಪ್ರಶ್ನೆ ಕೇಳ್ತಾನೆ. ಓಕೆ. ಅರ್ಜುನ ಕೇಳ್ತಾನೆ, ಓ ಪ್ರಭುವೇ, ಯಾವ ಲಕ್ಷಣಗಳಿಂದ ವ್ಯಕ್ತಿ ಅಥವಾ ಯಾವ ಸಂಕೇತಗಳಿಂದ ವ್ಯಕ್ತಿ ಈ 3 ಗುಣಗಳನ್ನ ಮೀರಿದವನಾಗ್ತಾನೆ. ಅವನ ಒಂದು ಆಚರಣೆಗಳು ಹೇಗಿರುತ್ತೆ ಮತ್ತು ಅವನು ಹೇಗೆ ಈ 3 ಗುಣಗಳನ್ನ ದಾಟ್ತಾನೆ ಅಂತ ಕೇಳ್ತಾ ಇರೋದು. ಮಾತಾಜಿ ಕಂಟಿನ್ಯೂ. ಓಕೆ ಮಾತಾಜಿ. ಲೋಕಜೀವಿನಿ ಮಾತಾಜಿ, ಮಂಗಳ ಮಾತಾಜಿ, ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್
त्रीन गुणानति वर्तते. ಇಲ್ಲಿ ಮಾತಾಜಿ ಅತೀತೋ, ಅತೀಕೆ ದೀರ್ಘ ಇದೆ. हाँ माताजी, अतीतो. हाँ माताजी, धन्यवाद माताजी. ಶ್ಲೋಕ ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಮಂಗಳ ಮಾತಾಜಿ ಓದ್ತಾರ? ಹೇಳಿ ಮಾತಾಜಿ, ಓದಿ ಓದಿ. ಯಾರಾದ್ರೂ ಶ್ಲೋಕ 21. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ತ್ರೀನ್ ಗುಣಾನತಿ ವರ್ತತೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅರ್ಜುನ ಉವಾಚ ತ್ರೈಲಿಂಗೇಸ್ತೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಾ ಚೈತಾನ್ ತ್ರೀನ್ ಗುಣಾನತಿ ವರ್ತತೆ. ಕಥಂ ಚೈತಾನ್, ಕಥಂ ಅನುಸ್ವಾರ ಹೇಳಿ. ಕಥಂ ಚೈತಾನ್. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 22ನೇ ಶ್ಲೋಕ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಇಲ್ಲಿ ಭಗವಂತ ಅವನು ಕೇಳಿದಂತ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಸೊ ಒಟ್ಟಾರೆ ಇಲ್ಲಿ 4 ಶ್ಲೋಕಗಳಿದೆ. 4 ಶ್ಲೋಕಗಳು ಕೂಡ ಭಗವಂತನ ಉತ್ತರಗಳಿದೆ. ಇದ್ರ ಒಂದು ಉಚ್ಚಾರಣೆ ತಿಳ್ಕೊಳ್ಳೋಣ. ಪ್ರಕಾಶಂ ಚ ಪ್ರವೃತ್ತಿಂ ಚ. ಪ್ರವೃ ವಾಕ್ಯ ಒಟ್ಟರು ಸುಳಿ ಋಷಿರು ಹೇಳ್ಬೇಕು. ಪ್ರವೃತ್ತಿಂ ಚ ಮೋಹಮೇವ. ಇದನ್ನ ಬಿಡಿಸಿದಾಗ ಮೋಹಂ ಏವ ಚ ಅಂತ ಬರುತ್ತೆ. ಮೋಹಮೇವ ಹೇಗಿದೆ ಹಾಗೆ ಹೇಳಿ. ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ರು ನಿವೃತ್ತಾನಿ ಕಾಂಕ್ಷತಿ. ಇದರ ಅರ್ಥ ತಿಳ್ಕೊಂಡ್ ಬರೋಣ. ಭಗವಾನುವಾಚ, ಭಗವಂತ ಹೇಳಿದ್ರು, ಪ್ರಕಾಶಂ ಚ ಪ್ರವೃತ್ತಿಂ ಚ. ಪ್ರಕಾಶ, ಪ್ರಕಾಶ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಸತ್ವಗುಣದ ಲಕ್ಷಣಕ್ಕೆ ಪ್ರಕಾಶ ಅಂತ ಕರೀತಾರೆ. ಚ ಪ್ರವೃತ್ತಿಂ ಅಂದ್ರೆ ಪ್ರಕಾಶ ಚಟುವಟಿಕೆ. ಚಟುವಟಿಕೆ ಅನ್ನುವಂಥದ್ದೇನು? ಇದು ಒಂದು ರಜೋಗುಣದ ಪ್ರವೃತ್ತಿ ಅಂತ ಹೇಳ್ತಾರೆ. ಪ್ರಕಾಶಂ ಚ ಪ್ರವೃತ್ತಿಂ ಚ. ಪ್ರವೃತ್ತಿ ಅಂತಂದ್ರೆ ಇಲ್ಲಿ ಚಟುವಟಿಕೆ ಹೇಳ್ತಾ ಇರುವಂತದ್ದು. ಈ ಚಟುವಟಿಕೆ ಎದ್ರ ಲಕ್ಷಣ? ರಜೋಗುಣದ ಲಕ್ಷಣ. ಮೋಹಮೇವ, ಮೋಹಂ ಏವ, ಮೋಹ ಅನ್ನುವಂಥದ್ದು ತಮೋಗುಣದ ಲಕ್ಷಣ. ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ. ಸೊ ಹೀಗೆ ಇವುಗಳನ್ನ ದ್ವೇಷಿಸೋದಿಲ್ಲ. ನ ದ್ವೇಷ್ಟಿ, ಇವುಗಳನ್ನ ದ್ವೇಷಿಸೋದಿಲ್ಲ. ಯಾವಾಗ? ಇವು ಉಂಟಾಗಿರುವಾಗ. ನ ದ್ವೇಷ್ಟಿ ಸಂಪ್ರವೃತ್ತಾನಿ. ಸಂಪ್ರವೃತ್ತಾನಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಈ ಏನು ಗುಣಗಳು ಬೆಳೆದಿರ್ತಾವಲ್ಲ, ಈ ಗುಣಗಳು ಇರ್ತಾವಲ್ಲ, ಅವಾಗ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಅಂತ ಹೇಳಿ. ಸೊ ಇವು ಇಲ್ಲದಿರುವಾಗ ಆಸೆ ಪಡೋದಿಲ್ಲ ಅಂತ ಹೇಳಿ. ಸೊ ಇದು ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ಅಲ್ಲಿ ನಮ್ಗೆ ಒಂದೊಂದ್ ಲೈನ್ ಬೇರೆ ಬೇರೆ ಅರ್ಥ ಕೊಡ್ತು. ಸೊ ಒಟ್ಟಾರೆ ಏನದು ಅರ್ಥ ಕೊಡುತ್ತಂದ್ರೆ, ಭಗವಂತ ಹೇಳ್ತಾರೆ, ಓ ಪಾಂಡವ, ಗುಣಾತೀತನಾದಂತಹ ವ್ಯಕ್ತಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಅದು ಕೊನೆಗೆ ಬರುತ್ತೆ. ನಮ್ಗೆ ಸೆಂಟೆನ್ಸ್ ಕಂಪ್ಲೀಟ್ ಆಗ್ಲಿಲ್ಲ. ನಾನು ಹೇಳ್ದೆ ಈಗ 5 ಶ್ಲೋಕಗಳು ಬರುತ್ತೆ ಅಂತ. ಇಲ್ಲಿ 5ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಗುಣಾತೀತನಾದಂತಹ ವ್ಯಕ್ತಿಗೆ ವ್ಯಕ್ತಿ ಒಂದು ಸಂಕೇತಗಳು ಏನು, ಅವನನ್ನ ತಿಳ್ಕೊಳ್ಳೋದು ಹೇಗೆ ನಾವು? ಸೊ ಇವನು ಗುಣಗಳಿಗಿಂತ ಮೀರಿದಾನೆ ಅಂತ ಹೆಂಗ್ ತಿಳ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಅರ್ಥ ಏನ್ ಕೊಡುತ್ತೆ? ಗುಣಾತೀತನಾದಂತ ವ್ಯಕ್ತಿ ಈ ಒಂದು ಸತ್ವಗುಣ, ರಜಗುಣ, ಮೋಹ ಅಂದ್ರೆ ಪ್ರಕಾಶ, ಚಟುವಟಿಕೆ ಮತ್ತು ಮೋಹ ಇವುಗಳು ಉಂಟಾದಾಗ ದ್ವೇಷಿಸೋದಿಲ್ಲ, ಮತ್ತು ಅವು ಇಲ್ಲದೆ ಇರುವಾಗ ಆಸೆ ಪಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ದ್ವೇಷಿಸೋದಿಲ್ಲ ಅಂದ್ರೆ ನ ದ್ವೇಷ್ಟಿ ನ ನಿವೃತ್ತಾನಿ ಅಂದ್ರೆ ಆಸೆ ಪಡೋದಿಲ್ಲ. ಇಲ್ಲಿ ಕಾಂಕ್ಷತಿ ಅಂತ ಹೇಳ್ತಾ ಇರುವಂತದ್ದು ಇದಕ್ಕೇನೆ, ಬಯಸೋದಿಲ್ಲ ಅಂತ ಹೇಳಿ. ಇವುಗಳಿಲ್ದೆ ಇರುವಾಗ ಬಯಸೋದಿಲ್ಲ ಅಂತ ಹೇಳಿ. ಕಂಟಿನ್ಯೂ ಮಾಡಿ ಮತ್ತೆ. ಒಮ್ಮೆ ಹೇಳ್ಬಿಡ್ಲಾ ಇವ್ನ ನಾನು? ಹೇಳ್ತೀರಾ? ಹೇಳ್ತೇನೆ. ಅರ್ಥ ಕೊಡುವಾಗ ಇದಾಗತ್ತೆ. ಇಲ್ಲ, ಉಳ್ದವ್ರಿಗೆ ಹೇಳ್ದೆ. ಒಂದೊಂದು ಹೇಳ್ತೀರಾ? ಹೇಗೆ ಎಲ್ರು? ನಿಮ್ಮ ಒಪಿನಿಯನ್ ಏನು? 5 ಹೇಳ್ತೀವಿ ಮಾತಾಡ್ತೀನಿ. ಸರಿ, ಹೇಳಿ.
ಹಾ ಮಾತಾಜಿ. ನಂದಿನಿ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ರವಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವಾಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನಾನಿವೃತ್ತಾನಿ ಕಾಂಕ್ಷತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಶ್ರೀ ಭಗವಾನು ವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 23ನೇ ಶ್ಲೋಕ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಇದರ ಒಂದು ಉಚ್ಚಾರಣೆ ಉದಾಸೀನವದಾಸೀನೋ. ಇದು ಬಿಡಿಸಿದಾಗ ಉದಾಸೀನವತ್ ಆಸೀನಃ ಅಂತ ಆಗುತ್ತೆ. ನೀವು ಕೂಡಿ ಹೇಳಿ ಉದಾಸೀನವದಾಸೀನೋ ಗುಣೈರ್ಯೋ. ಗುಣೈಹಿ ಯಹ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೇಗಿದೆ ಹಾಗೆ ಹೇಳಿ. ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ. ಇತ್ಯೇವ ಬಿಡಿಸಿದಾಗ ಇತಿ ಏವಂ ಅಂತ ಆಗುತ್ತೆ. ಇತ್ಯೇವ ಯೋವತಿಷ್ಠತಿ ನೇಂಗತೆ. ಇಲ್ಲಿ ಯಹ ಅವತಿಷ್ಠತಿ, ಅವಗ್ರಹ ಇದೆ. ಯಹ ಅವತಿಷ್ಠತಿ ಅಂತ ಕರೀತಾರೆ. ನೀವು ಕೂಡಿ ಹೇಳಿ ಯೋವತಿಷ್ಠತಿ ನೇಂಗತೆ. ಸೊ ಇದ್ರೊಂದು ಅರ್ಥ ಉದಾಸೀನವತ್ ಆಸೀನಃ. ಈ ಉದಾಸೀನವತ್ ಅಂದ್ರೆ ಉದಾಸೀನನಂತೆ ಇರುವಂಥವನು, ಅಂದ್ರೆ ನಿರ್ಲಿಪ್ತನಂತೆ ಇರುವಂಥವನು, ಏನಾದ್ರೂ ಆಗದೆ ಇರೋ ಹಾಗೆ ಇರುವಂಥವನು ಅಂತ. ನಿರ್ಲಿಪ್ತನಂತೆ ಇರುವವನು. ಗುಣೈಹಿ, ಎದರಿಂದ? ಈ ಗುಣಗಳಿಂದ ಉದಾಸೀನವತ್ ನಿರ್ಲಿಪ್ತನಂತೆ ಇರುವಂಥವನು. ನ ವಿಚಾಲ್ಯತೆ. ಸೊ ಅವನು ವಿಚಲಿತನಾಗೋದಿಲ್ಲ ಅಂತ. ಸೊ ಯಾವಾಗ ಗುಣಗಳಿಂದ ಗುಣಗಳಿದ್ರೂ ಕೂಡ ಇಲ್ಲದೆ ಇರುವಂಥವನು, ಇಲ್ಲದೆ ಇರೋ ಹಾಗೆ ಇರುವಂಥವನು ಅದಿದೆ. ಈ ಗುಣಗಳಿಂದ ವಿಚಲಿತನಾಗೋದಿಲ್ಲ. ಗುಣಾವರ್ತಂತ ಇತ್ಯೇವ, 3ನೇ ಲೈನು. ಈಗ ಗುಣಾವರ್ತಂತೆ ಅಂತ ಹೇಳ್ತಾ ಇರುವಂತದ್ದು ಗುಣಗಳು ವರ್ತಿಸುತ್ತದೆ. ವರ್ತಂತ ಅಂದ್ರೆ ಗುಣಗಳು ವರ್ತಿಸುತ್ತೆ. ಹೇಗೆ? ಗುಣಗಳು ಕಾರ್ಯನಿರ್ವಹಿಸುತ್ತವೆ. ಇತಿ ಏವ ಯೋವತಿಷ್ಠತಿ ನೇಂಗತೆ. ಸೊ ಹೀಗೆ ಇದನ್ನ ತಿಳಿದು ಈ ನ ನೇಂಗತೆ, ಸೊ ಅಚಲವಾಗಿರುವಂಥವನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಉದಾಸೀನವದಾಸೀನು, ನಿರ್ಲಿಪ್ತನಂತೆ ಸ್ಥಿರವಾಗಿರುವವನು. ಗುಣೈರ್ಯೋನ ವಿಚಾಲ್ಯತೆ, ಗುಣಗಳಿಂದ ಅಲಗಾಡದವನು. ಗುಣಾವರ್ತಂತ ಇತ್ಯೇವ, ಸೊ ಗುಣಗಳೇ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿದು ನ ಇಂಗತೆ ಅಥವಾ ನೇಂಗತೆ, ಸ್ಥಿರವಾಗಿರ್ತಾನೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಗುಣಾತೀತನು ನಿರ್ಲಿಪ್ತನಂತೆ ಸ್ಥಿರವಾಗಿ, ಅಂದ್ರೆ ಗುಣಗಳಿಂದ ಅತೀತನಾದವನು ನಿರ್ಲಿಪ್ತನಂತೆ ಸ್ಥಿರವಾಗಿ ಗುಣಗಳ ಪ್ರಭಾವದಿಂದ ಅವನು ವಿಚಲಿತನಾಗದೆ ಗುಣಗಳೇ ಕಾರ್ಯನಿರ್ವಹಿಸುತ್ತವೆ ಎಂದು ಅರಿತು ಅವನು ತುಂಬಾನೇ ಅಚಲನಾಗಿರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ರೇಖಾ ಮಾತಾಜಿ, ಶ್ರೀಕಲ್ಲ ಮಾತಾಜಿ, ಶೀಲಾದೇವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತೆ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹೇಳಿ ಬೇಗ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23.
ಮೇಡಮ್ ಶಿಲಾದೇವಿ. ಅವ್ರಾದ್ಮೇಲೆ ಹೇಳಿ ಆಮೇಲೆ ಮಾತಾಜಿದ ನೆಕ್ಸ್ಟ್ ಶ್ಲೋಕ ಹೇಳುವ್ರೆ ಅಂತೆ. ಇವ್ರು ಹೇಳಿ ಆಮೇಲೆ ಹೇಳೋಣ. उदासीनवदासीनो गुणैर्यो न विचाल्यते गुणा वर्तन्त इत्येव योऽवतिष्ठति नेङ्गते. हरे कृष्ण माताजी. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು ನೆಕ್ಸ್ಟ್ ಶ್ಲೋಕ ನೀವು ಹೇಳಿ ಮತ್ತೆ ಶೀಲಾ ಮಾತಾಜಿ ಅವರಿಂದ ಪ್ರಾರಂಭ ಮಾಡಿ. ಭಗವದ್ಗೀತೆ ಅಧ್ಯಾಯ 14 24ನೇ ಶ್ಲೋಕ. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ. ಇದರ ಒಂದು ಉಚ್ಚಾರಣೆ ಸಮ ದುಃಖ ಸುಖ ಸ್ವಸ್ಥಃ. ಅದಕ್ಕೆ ದೊಡ್ಡವತ್ತಿದೆ ಸ್ವಸ್ಥಃ. ಸಮಲೋಷ್ಟಾಶ್ಮ ಕಾಂಚನಃ. ಇಲ್ಲಿ ಸಮಲೋಷ್ಟ ಒಂದು ಪದ, ಲೋಷ್ಟ ಅಶ್ಮ ಕಾಂಚನಃ ಅಂತ 4 ಪದಗಳು ಬರುತ್ತೆ. ನೀವು ಹಾಗೆ ಹೇಳಿ, ಹೇಗಿದೆಯೋ ಹಾಗೆ. ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ. ಇಲ್ಲಿನೂ ಕೂಡ ತುಲ್ಯ ಪ್ರಿಯ ಅಪ್ರಿಯ ಅಂತ ಹೇಳಿ 3 ಪದಗಳು ಬರುತ್ತೆ. ಸೊ ನೀವು ಹೇಗಿದೋ ಹಾಗೆ ಹೇಳಿ. ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಓಕೆ, ತುಲ್ಯ ನಿಂದ ಅನ್ನುವಂಥದ್ದು 3 ಪದ, 2 ಪದ ಬರುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಆತ್ಮ, ತುಲ್ಯ ನಿಂದ ಆತ್ಮ ಅಂತ 3 ಪದಗಳು ಬರುತ್ತೆ. ತುಲ್ಯ ನಿಂದಾತ್ಮ ಮತ್ತೆ ಸಂಸ್ತುತಿ. ಸಂಸ್ತುತಿ ಬಿಡಿಸಿದಾಗ ಸೇಮ್ ಒಂದೇ ಪದ ಸಂಸ್ತುತಿ. ಇದ್ರ ಒಂದು ಪದಗಳ ಅರ್ಥ ಸಮ ದುಃಖ ಸುಖ ಸ್ವಸ್ಥಃ. ಸಮ ಅಂದ್ರೆ ಸಮವಾಗಿರುವಂತದ್ದು. ಎಲ್ಲಿ ದುಃಖ ಮತ್ತು ಸುಖಗಳಲ್ಲಿ ಸಮಚಿತ್ತನಾಗಿರುವಂತವನು ಅಂತ ಇಲ್ಲಿ ಹೇಳ್ತಾರೆ. ಸ್ವಸ್ಥಃ ಅಂದ್ರೆ ಸ್ಥಿತನಾಗಿರುವಂತವನು. ದುಃಖ ಮತ್ತೆ ಸುಖಗಳಲ್ಲಿ ಸಮಸ್ಥಿತನಾಗಿರುವಂತವನು. ಸಮಲೋಷ್ಟಾಶ್ಮ ಕಾಂಚನಃ ಅಂದ್ರೆ ಸಮವಾಗಿರುವಂತವನು. ಎಲ್ಲಿ ಲೋಷ್ಟ ಅಂದ್ರೆ ಈ ಮಣ್ಣು. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಯಾರು ಅನ್ಮ್ಯೂಟ್ ಇದೆ ನೋಡ್ಕೊಳ್ಳಿ. ಅಶ್ಮ ಅಂದ್ರೆ ಇಲ್ಲಿ ಕಲ್ಲಿಗೆ ಹೇಳ್ತಾ ಇರುವಂತದ್ದು, ಬಂಗಾರ. ಕಾಂಚನ ಅಂದ್ರೆ ಚಿನ್ನ ಅಥವಾ ಬಂಗಾರ. ಆಮೇಲೆ ಇಲ್ಲಿ ಸಮಲೋಷ್ಟಾಶ್ಮ ಕಾಂಚನಃ, ಹೀಗೆ ಮಣ್ಣು ಕಲ್ಲು ಮತ್ತು ಬಂಗಾರ ಒಂದೇ ಅಂತ ನೋಡುವವನು. ತುಲ್ಯ ಪ್ರಿಯ ಪ್ರಿಯೋಧೀರಃ. ತುಲ್ಯ ಅಂದ್ರೆ ಇಲ್ಲಿ ಸಮ, ತುಲನಿ ಅಂತ ಕರೀತಾರೆ. ಸಮ ಈ ಒಂದು ಪ್ರಿಯ ಮತ್ತೆ ಅಪ್ರಿಯಗಳಲ್ಲಿ ಸಮನಾಗಿರುವವನು. ಅವನು ಯಾರು? ಧೀರನು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ತುಲ್ಯ ನಿಂದಾತ್ಮ ಸಂಸ್ತುತಿ. ಸೊ ತುಲ್ಯ ಸಮನಾಗಿರುವಂತವನು. ಎಲ್ಲಿ ನಿಂದಾತ್ಮ ಸಂಸ್ತುತಿ, ನಿಂದೆ ಕೇಳಿಯೂ ಕೂಡ ಮತ್ತೆ ಪ್ರಶಂಸೆ ಕೇಳಿಯೂ ಕೂಡ. ಸಂಸ್ತುತಿ ಅಂದ್ರೆ ಪ್ರಶಂಸೆ. ನಿಂದೆ ಮತ್ತೆ ಪ್ರಶಂಸೆ ಕೇಳಿಯೂ ಕೂಡ ಸಮನಾಗಿರುವಂತವನು ಅಂತ ಹೇಳ್ತಾ ಇರುವಂತದ್ದು. ಏನ್ ಅರ್ಥ ಕೊಡುತ್ತಂದ್ರೆ, ಒಬ್ಬ ಗುಣಗಳನ್ನ ಮೀರಿದಂತಹ ಭಕ್ತ ದುಃಖ ಮತ್ತೆ ಸುಖಗಳಲ್ಲಿ ಸಮನಾಗಿರ್ತಾನೆ. ಕಲ್ಲು ಮಣ್ಣು ಬಂಗಾರ ಎಲ್ಲವನ್ನ ಒಂದೇ ರೀತಿಯಾಗಿ ಕಾಣ್ತಾನೆ. ಪ್ರೀತಿ ಮತ್ತೆ ಅಪ್ರಿಯ ವಸ್ತುಗಳಲ್ಲಿ ಅಥವಾ ನಿಂದೆ ಮತ್ತೆ ಪ್ರಶಂಸೆಗಳಲ್ಲಿ ಯಾವಾಗ್ಲೂ ಕೂಡ ಸಮಚಿತ್ತನಾಗಿರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಶಿಲಾದೇವಿ ಮಾತಾಜಿ, ಉಮಾದೇವಿ ಮಾತಾಜಿ, ವೆಂಕಟೇಶ್ವರ. ಹರೇ ಕೃಷ್ಣ. ಶ್ಲೋಕ 24. ಸಮ ದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಸುಖ ದುಃಖ ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 25ನೇ ಶ್ಲೋಕ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ
ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಇದರೊಂದು ಉಚ್ಚಾರಣೆ. ಮಾನಾಪಮಾನಯೋಸ್ತುಲ್ಯಃ ಬಿಡಿಸಿದಾಗ ಮಾನ ಅಪಮಾನಯೋಃ ತುಲ್ಯಃ ಅಂತ 3 ಪದಗಳು ಬರುತ್ತೆ. ಕೂಡಿ ಹೇಳಿ. ಮಾನಾಪಮಾನಯೋಸ್ತುಲ್ಯಃ. ತುಲ್ಯೋ ಮಿತ್ರಾರಿ ಪಕ್ಷಯೋಃ. ಮಿತ್ರಾರಿ ಪಕ್ಷಯೋಃ ಇದನ್ನ ಬಿಡಿಸಿದಾಗ ಮಿತ್ರ ಅರಿ ಪಕ್ಷಯೋಃ ಅಂತ 3 ಪದಗಳಾಗತ್ತೆ. ಕೂಡಿ ಹೇಳಿ. ಮಿತ್ರಾರಿ ಪಕ್ಷಯೋಃ. ಸರ್ವಾರಂಭ ಪರಿತ್ಯಾಗಿ. ಇಲ್ಲಿ ಸರ್ವ ಆರಂಭ ಪರಿತ್ಯಾಗಿ ಅನ್ನೋ 3 ಪದ. ಕೂಡಿ ಹೇಳಿ. ಗುಣಾತೀತಃ. ಗುಣ ಅತೀತಃ ಅಂತ ಕರೀತಾರೆ ಅದಕ್ಕೆ. ಗುಣಾತೀತಃ. ಕೂಡಿ ಹೇಳಿ. ಅಲ್ಲಿ ಹೇಗಿದೆಯೋ ಹಾಗೆ. ತಕ್ಕೆ ದೀರ್ಘ ಇದೆ ನೆನಪಿರ್ಲಿ. ಟೀಕೆ. ಗುಣಾತೀತಃ ಸ ಉಚ್ಯತೆ. ಇದರ ಅರ್ಥ ಮಾನಾಪಮಾನಯೋಸ್ತುಲ್ಯಃ. ಮಾನ ಅಪಮಾನ ಗೌರವ ಮತ್ತೆ ಅವಮಾನಗಳಲ್ಲಿ ತುಲ್ಯ ಸಮನಾಗಿರುವವನು. ತುಲ್ಯೋ ಮಿತ್ರಾರಿ ಪಕ್ಷಯೋಃ. ಸ್ನೇಹಿತ ಮತ್ತೆ ಅರಿ ಅಂದ್ರೆ ಇಲ್ಲಿ ಶತ್ರು. ಸ್ನೇಹಿತ ಮತ್ತೆ ಮಿತ್ರವಿನಲ್ಲಿ ಸಮಭಾವವನ್ನು ಹೊಂದಿರುವಂತವನು. ಸರ್ವಾರಂಭ ಪರಿತ್ಯಾಗಿ. ಹೀಗೆ ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ಸ್ವಾರ್ಥದಿಂದ ಮಾಡುವಂತಹ ಎಲ್ಲಾ ಕೃತ್ಯಗಳನ್ನ ತ್ಯಜಿಸುವವನು ಅಂತ ಅರ್ಥ. ಅಂದ್ರೆ ಎಲ್ಲ ಆರಂಭ ಮಾಡೋದು ತ್ಯಜಿಸೋದಂತಲ್ಲ, ಸ್ವಾರ್ಥದಿಂದ ಏನೇ ಪ್ರಾರಂಭ ಮಾಡ್ತಾನಲ್ಲ, ಸೊ ಆ ಎಲ್ಲ ಕೃತ್ಯಗಳನ್ನ ತ್ಯಜಿಸುವಂಥದ್ದು ತ್ಯಾಗಿ. ಗುಣಾತೀತ ಸ ಉಚ್ಯತೆ. ಸೊ ಹೀಗೆ ಅವನು ಗುಣಾತೀತನೆಂದು ಕರೆಯಲ್ಪಡುತ್ತಾನೆ. ಸೊ ಇವೆಲ್ಲ ಗುಣಗಳು ಇದೆ ಅಲ್ಲ. 22ರಿಂದ 25ನೇ ಶ್ಲೋಕ ಎಲ್ಲ ಯಾರು ಗುಣಗಳನ್ನ ಮೀರಿದವನಾಗಿರ್ತಾನಲ್ಲ ಅಂತ ಒಬ್ಬ ಭಕ್ತನ ಗುಣಗಳು ಹೀಗಿರುತ್ತೆ. ಸೊ ಅವನನ್ನ ಹೇಗೆ ಗುರುತಿಸೋದು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಜಯ ಪ್ರಭುಜಿ ಹರೇ ಕೃಷ್ಣ. ಯಶೋಧ ಮಾತಾಜಿ ಹೇಳಿ. ಚಿತ್ರಮೋಹಿನಿ ಮಾತಾಜಿ ಹರೇ ಕೃಷ್ಣ. ಶ್ಲೋಕ 25. ಮಾನಪಮಾನಯೋಸ್ತುಲ್ಯಃ ತುಲೋ ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ್ಯ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಇದು ಮಿತ್ರಾರಿ ಪಕ್ಷಯೋಃ. ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ. ಸರಿ ಇದೆ ಉಳಿದಿದ್ದೆಲ್ಲ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ಗೆ ಕರ್ದಿಲ್ಲ. ಅವ್ರು ಯಾರು ಓದ್ತಾ ಇಲ್ವಲ್ಲ, ಲಾಸ್ಟ್ ಆಗೋಯ್ತು ಅವ್ರು. ಹೇಳಿ ಮಾತಾಜಿ. ಶ್ಲೋಕ 25. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ರತ್ನ ಮಾತಾಜಿ ಹೇಳಿ. ಹೇಳಿ ಮಾತಾಜಿ. ನಾನು ಹೇಳ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ. ಏನೇಳು ಶ್ಲೋಕಗಳಿದೆ ಅಂತ ಮುಗಿಸೋಣ ಅಂತ ತಗೊಳ್ತಾನೆ ಮಾತಾಜಿ. 3 ಜನ ಆದ್ರಲ್ಲ. 8 ಅಧ್ಯಾಯ ಮುಗಿಯುತ್ತೆ ಇದು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 26ನೇ ಶ್ಲೋಕ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತೇತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಇದರ ಒಂದು ಉಚ್ಚಾರಣೆ. ಮಾಂ ಚ ಯೋ ವ್ಯಭಿಚಾರೇಣ. ಇಲ್ಲಿ ಯೋ ವ್ಯಭಿಚಾರೇಣ ಬಿಡಿಸಿದಾಗ ಯಹ ಅವ್ಯಭಿಚಾರೇಣ ಅಂತ 2 ಪದಗಳಾಗುತ್ತೆ. ಹಾಗೆ ಹೇಳಿ. ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತೇತಾನ್. ಸಮತೀತೇತಾನ್ ಬಿಡಿಸಿದಾಗ ಸಮತೀತ್ಯ ಏತಾನ್ ಅಂತ 2 ಪದಗಳಾಗುತ್ತೆ. ಸಮತೀತೇತಾನ್ ಹೇಗಿದೆ ಹಾಗೆ ಹೇಳಿ. ದೀರ್ಘ ಇದೆ ತೀಗೆ ಮತ್ತೆ ತಕ್ಕೆ ಯಾವತ್ತು 50 ಇದೆ. ತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಇದು ಒಂದು ಅರ್ಥ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ. ಮಾಂ ಅಂದ್ರೆ ನನ್ನನ್ನ ಅಂತ ಹೇಳ್ತಾ ಇರುವಂತದ್ದು. ಯೋ ವ್ಯಭಿಚಾರೇಣ ಅಂದ್ರೆ ಈ ಒಂದು ಅವ್ಯಭಿಚಾರೇಣ ಅಂತ ಹೇಳಿ ಕರೀತಾ ಇದಕ್ಕೆ. ಅಂದ್ರೆ ಅಚಲವಾದ
ಭಕ್ತಿ ಯೋಗದಿಂದ ಅಚಲವಾದ ಭಕ್ತಿ ಯೋಗೇನ ಭಕ್ತಿ ಯೋಗದಿಂದ ಸೇವತೆ ಸೇವಿಸ್ತಾನೋ ಅಥವಾ ಸೇವೆ ಸಲ್ಲಿಸ್ತಾನೋ ಸ ಗುಣಾನ್ ಸಮತಿತ್ತೈತಾನ್. ಎಲ್ಲಿ ಮೂರನೇ ಪದ. ಸೊ ಅವನು ಗುಣಗಳನ್ನ ಅವನು 3 ಗುಣಗಳನ್ನ ಮೀರಿಸಿ ಅಂತ ಅರ್ಥ. ಗುಣಾನ್ ಸಮತಿತ್ತೈತಾನ್. ಸಮತೀತ್ಯ ಅಂದ್ರೆ ಮೀರಿದವನು, ಗುಣಾನ್ ಅಂದ್ರೆ ಪ್ರಕೃತಿ ಗುಣಗಳನ್ನ ಮೀರಿ ಬ್ರಹ್ಮಭೂಯಾಯ ಕಲ್ಪತೆ. ಸೊ ಅವನು ಬ್ರಹ್ಮನ್ ಹಂತಕ್ಕೆ ಏರ್ತಾನೆ ಅಥವಾ ಕಲ್ಪತೆ ಅಂತ ಹೇಳ್ತಾ ಇರುವಂತದ್ದು, ಆಗ್ತಾನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಯಾರು ನನ್ನನ್ನ ಅಚಲ ಭಕ್ತಿ ಯೋಗದಿಂದ ಸೇವೆ ಸಲ್ಲಿಸ್ತಾನೋ ಅವನು ಈ ಭೌತಿಕ ಪ್ರಕೃತಿಯ 3 ಗುಣಗಳನ್ನ ಮೀರಿ ಬ್ರಹ್ಮನ್ ಸ್ಥಿತಿಗೆ ಅರ್ಹನಾಗ್ತಾನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. 27ನೇ ಶ್ಲೋಕನು ಕೂಡ ನಾನು ಈಗಲೇ ಹೇಳ್ತೇನೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 14 27ನೇ ಶ್ಲೋಕ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸೈಕಾಂತಿಕಸ್ಯ ಚ. ಇದರ ಒಂದು ಉಚ್ಚಾರಣೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಇಲ್ಲಿ ಪ್ರತಿಷ್ಠಾಹಂ ಬಿಡಿಸಿದಾಗ ಪ್ರತಿಷ್ಠಾ ಅಹಂ ಅಂತ ಆಗುತ್ತೆ. ಪ್ರತಿಷ್ಠಾಹಂ ಅಂತಾನೆ ಹೇಳಿ. ಅಮೃತಸ್ಯಾವ್ಯಯಸ್ಯ ಚ. ಅಮೃತಸ್ಯಾವ್ಯಯಸ್ಯ ಚ ಬಿಡಿಸಿದಾಗ ಅಮೃತಸ್ಯ ಅವ್ಯಯಸ್ಯ ಚ ಅಂತ ಹೇಳ್ತಾರೆ. ಅಮೃತಸ್ಯಾವ್ಯಯಸ್ಯ ಚ ಕೂಡಿನ ಹೇಳಿ. ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸೈಕಾಂತಿಕಸ್ಯ ಚ. ಲಾಸ್ಟ್ನೇದೊಂದು ಸುಖಸೈಕಾಂತಿ. ಸುಖಸ್ಯ ಐಕಾಂತಿಕಸ್ಯ ಅಂತ ಹೇಳ್ತಾರೆ. ಅದಕ್ಕೆ ಐ ಬರುತ್ತೆ ಅಲ್ಲಿ, ಐಕಾಂತಿಕಸ್ಯ. ನೀವು ಕೂಡಿ ಹೇಳಿ, ಸುಖಸೈಕಾಂತಿಕಸ್ಯ ಚ. ಇದೊಂದು ಅರ್ಥ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಹೀಗೆ ನಾನು ಬ್ರಹ್ಮನ್ ಆಧಾರನಾಗಿದ್ದಾನೆ ಪ್ರಭು ಅಂತ ಹೇಳ್ತಾನೆ. ಬ್ರಹ್ಮನನ್ನ ನೀನು ಪಡಿತೀಯ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ಹೀಗೆ ಬ್ರಹ್ಮನ್ ಸ್ಥಿತಿ ಮುಟ್ಟಿ ಅಂತಂದ್ರೆ ಬ್ರಹ್ಮನ್ ಆಧಾರ ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾ ಇರೋದು. ಪ್ರತಿಷ್ಠಾ ಅಹಂ. ಪ್ರತಿಷ್ಠಾ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಈ ಇದಕ್ಕೆ ಆಶ್ರಯ. ಆ ಬ್ರಹ್ಮನ ಆಶ್ರಯ ಕೂಡ ನಾನೇ ಅಂತ ಇಲ್ಲಿ ಭಗವಂತ ಹೇಳ್ತಾನೆ ಫಸ್ಟ್ ಲೈನ್ ಅಲ್ಲಿ. ಅಮೃತಸ್ಯಾವ್ಯಯಸ್ಯ ಚ. ಇಲ್ಲಿ ಅಮೃತಸ್ಯ ಅವ್ಯಯಸ್ಯ ಅಂತ ಹೇಳಿ. ಸೊ ಹೀಗೆ ಅಮೃತ ಅಂದ್ರೆ ಅಮೃತವಾದಂತ ಸ್ವರೂಪ, ಮತ್ತೆ ಅವಿನಾಶಿ ಆದಂತ ಬ್ರಹ್ಮ ಅಂತ ಹೇಳ್ತಾ ಇರುವಂತದ್ದು. ಸೊ ಆ ಒಂದು ಸ್ವರೂಪಕ್ಕೆ ಹೇಳ್ತಾ ಇದ್ದಾರೆ. ಅವಿನಾಶಿ ಆದಂತ ಬ್ರಹ್ಮ. ಶಾಶ್ವತಸ್ಯ. ಸೊ ಅದು ಏನು? ಶಾಶ್ವತ ಧರ್ಮ. ಶಾಶ್ವತಸ್ಯ ಚ ಧರ್ಮಸ್ಯ. ಶಾಶ್ವತ ಧರ್ಮದ ಅಂತ. ಸುಖಸೈಕಾಂತಿಕಸ್ಯ ಚ. ಹೀಗೆ ಪರಮ ಸುಖದ ಮೂಲವು ಕೂಡ ನಾನೇ ಅಂತ ಇಲ್ಲಿ ಹೇಳ್ತಾರೆ. ಸೊ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ನಾನು ಈ ಅವಿನಾಶಿ ಆದಂತಹ ಅಮೃತ ಸ್ವರೂಪ ಆದಂತಹ ಈ ಒಂದು ಬ್ರಹ್ಮನ ಆಧಾರನಾಗಿದ್ದೇನೆ. ಮತ್ತೆ ಶಾಶ್ವತ ಧರ್ಮದ ಈ ಪರಮ ಸುಖದ ಮೂಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಬ್ರಹ್ಮನ ಹಂತವನ್ನ ಮೀರ್ತಿಯ ಅಂತ ಹೇಳಿದಾಗ ಆ ಬ್ರಹ್ಮನ್ ಅನ್ನುವಂಥದ್ದು ಏನು ಅಂತ ಇಲ್ಲಿ ಹೇಳ್ತಾರೆ. ಸೊ ನಿರಾಕಾರ ಬ್ರಹ್ಮನಿಗೆ ಈ ಮೃತ್ಯುವಿಲ್ಲ. ಸೊ ಅವನು ಅವಿನಾಶಿ, ಶಾಶ್ವತ, ಪರಮ ಸುಖದ ಒಂದು ಸಹಜ ಸ್ಥಿತಿ. ಮತ್ತೆ ಅವನೇ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಇಲ್ಲಿ ಹೇಳ್ತಾನೆ. ಹರೇ ಕೃಷ್ಣ. ಮಾತಾಜಿ 2 ಜನರಿಗೆ ಹೇಳ್ಸಿ. 26 ಮತ್ತೆ 26 2 ಜನರಿಗೆ 27 ಹೇಳ್ಸಿ. ಹರೇ ಕೃಷ್ಣ. ರತ್ನ ಮಾತಾಜಿ ಹೇಳಿ. ಮತ್ತೆ ಯಾರು ಹೇಳಿಲ್ಲ ಹೇಳ್ಬೇಕಿದೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರಣಿಕತ್ತೀರಿ ಮಾತಾಜಿ, ಹೇಳಿದ್ದೀರಾ? ಹೆಸರು ಕೂಗಿಬಿಡಿ ಮಾತಾಜಿ, ಹೆಸರು ಕೂಗಿಬಿಡಿ. ಹೇಳಿ, ಯಾರು ಹೇಳಿಲ್ಲ ಅವ್ರು ಹೇಳಿ. ಬೇಗ ಬೇಗ ಹೇಳ್ಬಿಡಿ. ಗುಣಾನ್ ಸಮತಿತ್ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಮಾಂ ಚ ಯೋ ಭಕ್ತಿ ಯೋಗೇನ ಸೇವತೆ ಸಾ ಗುಣಾನ್ ಸಮತಿತ್ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಮಾತಾಜಿ ಹೆಸರು ಕೂಗಿಬಿಡಿ ಮಾತಾಜಿ. ಎಲ್ರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಮಾತಾಜಿ ವಿಚಾರೇಣ ಸಗುಣ ಸಮತಿ ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ. ಹೇಗೆ ಮಾತಾಜಿ ಎಲ್ರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಹೇಗೆ? ಹಾಗೆಲ್ಲ ಮಾಡ್ಬೇಡಿ ಮಾತಾಜಿ. ಯಾರ ಹೆಸರು ಹೇಳಿ ಕೊಡ್ಬೇಕಲ್ಲ. ಹೇಳ್ದೆ ಇದ್ದವ್ರು ಹೇಳಿ ಅಂದಾಗ ಎಲ್ರು ಅನ್ಮ್ಯೂಟ್ ಮಾಡ್ಕೊಂಡ್ ಬಿಡ್ತಾರೆ ಮಾತಾಜಿ ಅವ್ರು. ಅವ್ರು ಯಾಕಂದ್ರೆ ಹೇಳಿರೋದೇ ಇಲ್ಲಲ್ಲ, ಹಾಗಾಗಿ ಅನ್ಮ್ಯೂಟ್ ಮಾಡ್ಕೊಂಡ್ ಬಿಡ್ತಾರೆ ಎಲ್ರು. ರತ್ನ ಮಾತಾಜಿ ಹೇಳ್ತೀರಾ? ಅನ್ಮ್ಯೂಟ್ ಅಲ್ಲಿ ಇದ್ದೀರಾ? ನನ್ ಗೊತ್ತಿಲ್ಲ ನೀವು ಯಾವ್ದು ಇದು ಹೇಳಿದಾರ? ಆಯ್ತು. ಆಯ್ತು ಮಾತಾಜಿ.
ಅಲ್ಲ ಹೇಳ್ದೆ ಇರೋರು ಹೇಳಿ ಅಂತ ಹೇಳಿದ ಇವರು ಎಲ್ರು ಅನ್ಮಿಟ್ ಮಾಡ್ಕೊಂಡು ಜನರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಎಲ್ರು ಮ್ಯೂಟ್ ಮಾಡ್ಕೊಂಡ್ರಿ ಈಗ. ಹೇಳ ಮಾತಾಜಿ. ಹೇಳಿ. ಶ್ಲೋಕ 27. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಮಯ್ಯ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 27. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸೈಕಾಂತಿಕಸ್ಯ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿಗೆ 14ನೇ ಅಧ್ಯಾಯ ಮುಗಿಯಿತು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ, ಪ್ರಭುಜಿಗಳಿಗೆ. ಅಟೆಂಡೆನ್ಸ್ ಹಾಕಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ.